ಲೀಲಾಜಾಲವಾಗಿ ಈಜುಕೊಳದಲ್ಲಿ ಪಲ್ಟಿ ಹೊಡೆಯುವ ಬಾಲಕನನ್ನು ಕಂಡು ನಿಬ್ಬೆರಗಾದ ಮಂಗಳೂರಿನ ಜನತೆ. ಬರೋಬ್ಬರಿ 26 ಪಲ್ಟಿ ಹೊಡೆದು ವಿಶ್ವ ದಾಖಲೆಗೆ ಕೊರಳೊಡ್ಡಿದ 13ರ ಪೋರ. 2ನೇ ವಯಸ್ಸಿನಲ್ಲೇ ಈಜಿನಲ್ಲಿ ಆಸಕ್ತಿ ಹೊಂದಿದ್ದಾತ ಇನ್ನು ವರ್ಲ್ಡ್ ರೆಕಾರ್ಡ್ ಮಾಡಿ ಗೆದ್ದಿದ್ದಾನೆ. ಹಾಗಿದ್ರೆ ಆ ಪೋರ ಯಾರು? ಆತ ಮಾಡಿದಂತಹ ದಾಖಲೆ ಏನು? ಈ ಸ್ಟೋರಿ ನೋಡಿ. ಮಂಗಳೂರಿನ 13ರ ಹರೆಯದ ಪೋರನಿಂದ ನೊಬೆಲ್ ವಿಶ್ವ ದಾಖಲೆ. ಈಜುಕೊಳದಲ್ಲಿ ಉಸಿರು ಬಿಗಿ ಹಿಡಿದು ದಾಖಲೆ ಬರೆದ ಹ್ಯಾಡ್ರಿಯನ್ ವೇಗಸ್. 37 ಸೆಕೆಂಡ್ಗಳಲ್ಲಿ 26 ಸೋಮರ್ ಸಾಟ್ಗಳ ಮೂಲಕ ವಿಶಿಷ್ಟ ಸಾಧನೆ. ಮಂಗಳೂರಿನ 13ರ ಹರೆಯದ ಪೋರನೋರ್ವ ನೊಬೆಲ್ ವಿಶ್ವ ದಾಖಲೆ ನಿರ್ಮಿಸಿದ್ದಾನೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಸಾಧನೆಗೈದು ತುಳುನಾಡಿಗೆ ಕೀರ್ತಿ ತಂದಿದ್ದಾನೆ ವಿದ್ಯಾರ್ಥಿ ಹ್ಯಾಡ್ರಿಯನ್ ವೇಗಸ್. ಮಂಗಳೂರಿನ ಎಮ್ಮೆಕೆರೆಯ ಈಜುಕೊಳದ ನೀರೊಳಗೆ ಸಾಹಸಮಯ ಪಲ್ಟಿ ಹೊಡೆದು ಪ್ರಥಮ ದಾಖಲೆಯನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಾನೆ. ಮಂಗಳೂರಿನ ಎಮ್ಮೆಕೆರೆ ಅಂತಾರಾಷ್ಟ್ರೀಯ ಈಜುಕೊಳದ ನೀರೊಳಗೆ ಉಸಿರು ಬಿಗಿ ಹಿಡಿದು 37 ಸೆಕೆಂಡ್ಗಳಲ್ಲಿ 26 ಸೋಮರ್ ಸಾಟ್ಗಳ ಮೂಲಕ ಮಂಗಳೂರಿನ 13ರ ಹರೆಯದ ಪೋರ ನೊಬೆಲ್ ವಿಶ್ವ ದಾಖಲೆ ಸೃಷ್ಟಿಸಿದ್ದಾನೆ. ಮಂಗಳೂರಿನ ಕಾರ್ಮೆಲ್ ಸಿಬಿಎಸ್ಇ ಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿಯಾಗಿರುವ ಹ್ಯಾಡ್ರಿಯನ್ ವೇಗಸ್ ಈ ನೂತನ ವಿಶ್ವ ದಾಖಲೆಯನ್ನು ಸೃಷ್ಟಿಸಿದ ಸಾಧಕ. 15 ವರ್ಷದೊಳಗಿನ ನೀರೊಳಗಿನ ಪಲ್ಟಿ ಸಾಹಸ ಪ್ರಥಮ ದಾಖಲೆಯಾಗಿದೆ. ನೊಬೆಲ್ ವರ್ಲ್ಡ್ ರೆಕಾರ್ಡ್ನ ರಾಜ್ಯ ನಿರ್ದೇಶಕ ಡಾಕ್ಟರ್ ಕೃಷ್ಣಮೂರ್ತಿಯವರು ಬಾಲಕ ಹ್ಯಾಡ್ರಿಯನ್ ಅವರ ಪಲ್ಟಿ ಸಾಹಸವನ್ನು ದಾಖಲಿಸಿಕೊಂಡ್ರು. ಸಾಮಾನ್ಯವಾಗಿ ಈಜುಕೊಳದ ಅಂಚು ಹಿಡಿದುಕೊಂಡು ಪಲ್ಟಿ ಹಾಕಲಾಗುತ್ತೆ. ಆದರೆ ಈಜುಕೊಳದ ಮಧ್ಯ ನೀರಿನಲ್ಲಿ ಏಕಕಾಲಕ್ಕೆ 26 ಪಲ್ಟಿ ಹೊಡೆಯುವುದು ಹ್ಯಾಡ್ರಿಯನ್ ಅವರ ದಾಖಲೆಯಾಗಿದ್ದು ಆತನಿಗೆ ತರಬೇತಿ ನೀಡಿದ ನನಗೂ ಹೆಮ್ಮೆಯ ವಿಚಾರ ಎಂದು ಸ್ವಿಮ್ಮಿಂಗ್ ಕೋಚ್ ಅರೋಮಲ್ ಎಎಸ್ ಸಂತಸ ವ್ಯಕ್ತಪಡಿಸಿದ್ರು. ಸ್ಪೀಡ್ ಸ್ವಿಮ್ಮಿಂಗಲ್ಲಿ ನಾವು ನಾರ್ಮಲ್ ಆಗಿ ವಾಲ್ ಟಚ್ ಆಗಿ ಪುಷ್ ಅಪ್ ಮಾಡೋದು ಸ್ವಿಮ್ಮಿಂಗಲ್ಲಿ ಬರೋದು. ಆ್ಯಕ್ಚುಲಿ ವಾಲ್ ಪುಷಿಗಿಂತ ನಾವು ಸಮಸಾಲ್ಟ್ ಮಾಡಿದೆ ಅಂದರೆ ನಮಗೆ ಅಷ್ಟು ಬೇಗ ಅಲ್ಲಿ ಟೈಮ್ ಸೇವ್ ಆಗ್ತಾ. ಅದಕ್ಕೋಸ್ಕರ ನಾವು ಎಲ್ಲ ಮಕ್ಕಳಿಗೆ ಸಹ ಸಮಸಾಲ್ಟ್ ಕಳಿಸ್ತೀವಿ. ಅದರಲ್ಲಿ ಹಾಂಡೇನಿಗೆ ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಕೊಡೋದು ಟೈಮಲ್ಲಿ ಅವನಿಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟಿಂದ ಒಂದು ಈವೆಂಟ್ ಮಾಡಲಿಕ್ಕೆ ಇದೆ ಅಂತ ನಾನು ಒಬ್ಸರ್ವ್ ಮಾಡಿ ಮತ್ತು ಅದರಿಂದ ನಾನು ಈವ್ನಿಂಗ್ ಕ್ಲಾಸಲ್ಲಿ ಅವನ ಸೇರಿಸಿ ಪ್ರಾಕ್ಟೀಸ್ ಕೊಡ್ತಾಯಿತ್ತು. ಈಗ ನಮಗೆ ತುಂಬ ಖುಷಿಯಾಗಿದೆ. ಆಲ್ಮೋಸ್ಟ್ 26 ಸಮಸಾಲ್ಟಿನ ಮಾಡಿದೆ. 26 ಸಮಸಾಲ್ಟಿನೇ 37 ಸೆಕೆಂಡಲ್ಲಿ ಮಾಡೋದಂದ್ರೆ ಒಂದು ಆ್ಯಕ್ಚುಲಿ ಐ ವಾಸ್ ವೆರಿ ಹ್ಯಾಪಿ ಟು ಸೇ ದಟ್. ತುಂಬ ಪ್ರೌಡ್ ಆಗಿದೆ, ಪ್ರೌಡ್ ಮೂಮೆಂಟ್ ಆ್ಯಕ್ಚುಲಿ ಫಾರ್ ಮೀ. ಆ್ಯಂಡ್ ತುಂಬ ಸರಿ ಈವನ್ ಆಲ್ಮೋಸ್ಟ್ ನಾವು 8 to 10 ಮಂತ್ಸಿಂದ ಪ್ರಾಕ್ಟೀಸ್ ಕೊಡ್ತಾ ಇದ್ದೀವಿ. ಆ್ಯಕ್ಚುಲಿ ನಮಗೆ ಪ್ರೆಸ್ಟೀಜ್ ಸ್ಕೂಲಲ್ಲಿ ಐ ವಾಸ್ ವರ್ಕಿಂಗ್ ಇನ್ ಪ್ರೆಸ್ಟೀಜ್ ಸ್ಕೂಲ್. ಈವ್ನಿಂಗಲ್ಲಿ ನಮಗೆ ಕ್ಲಾಸಿಗೆ ಬರ್ತಾಯಿತ್ತು. ಹಾಗೆ ಅಲ್ಲಿಂದೇ ಪ್ರಾಕ್ಟೀಸ್ ಕೊಟ್ಟು ಮತ್ತು ಅಲ್ಲಿದ್ದು ಡೀಪು ಸ್ವಲ್ಪ ಕಮ್ಮಿಗೋಸ್ಕರ ನಾವು ಈಗ ಇಂದ ಒಂದು ಫೆಸಿಲಿಟೀಸ್ ಸ್ಮಾರ್ಟ್ ಸಿಟಿ ಅವರು ಕೊಟ್ಟಿದೆ. ತನ್ನ 2ನೇ ವಯಸ್ಸಿನಲ್ಲಿಯೇ ನೀರು ಕಂಡರೆ ಈಜಲು ಸಿದ್ಧವಾಗ್ತಾ ಇದ್ದ. ಹೀಗಾಗಿಯೇ ಮನೆಯವರು ಆತನ ಉತ್ಸಾಹವನ್ನು ಕಂಡು ಈಜು ತರಬೇತಿಗೆ ದಾಖಲಿಸುತ್ತಾರೆ. ಹೆತ್ತವರ ಆಶಯದಂತೆ ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಹ್ಯಾಡ್ರಿಯನ್ ವೇಗಸ್ ಅಸಾಧಾರಣ ಸಾಧನೆಗೈದು ಹೆತ್ತವರ ಕನಸು ನನಸಾಗಿಸಿದ್ದಾನೆ. ಈಜುಕೊಳದ ನೀರ ಮಧ್ಯದಲ್ಲಿ ಯಾವ ಅಂಜಿಕೆಯೂ ಇಲ್ಲದೆ ಪಟಪಟನೆ ಪಲ್ಟಿ ಹೊಡೆದು ನೋಡುಗರ ನಿಬ್ಬೆರಗಾಗಿಸಿದ್ದಾನೆ ಈ ಪೋರ. ಸಲೀಸಾಗಿ ನೀರ ಮೇಲೆ ಈಜುವ ಈತನ ಕಲಾ ನೈಪುಣ್ಯತೆ ಮೆಚ್ಚಲೇಬೇಕು. ಮುಂದಿನ ದಿನಗಳಲ್ಲಿ ಗಿನ್ನಿಸ್ ದಾಖಲೆಗಳನ್ನು ನಿರ್ಮಿಸುವ ಕನಸು ಕಂಡಿದ್ದಾನೆ ಹ್ಯಾಡ್ರಿಯನ್ ವೇಗಸ್. ನನ್ನ ಮಗನ ಪ್ರತಿಭೆಯ ಅರಿವು ನನಗಿರಲಿಲ್ಲ, ಆದರೆ ಆತನ ಪ್ರತಿಭೆಯನ್ನು ಗುರುತಿಸುವ ಮೂಲಕ ಸೂಕ್ತ ತರಬೇತಿಯನ್ನು ನೀಡಿದ ಕಾರಣಕ್ಕಾಗಿ ಇಂಥದ್ದೊಂದು ಸಾಧನೆ ಮಾಡಲು ಸಾಧ್ಯವಾಯಿತು ಎಂದು ಹ್ಯಾಡ್ರಿಯನ್ ತಂದೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಒಂದು ಸಮ್ಮರ್ ಕ್ಯಾಂಪಿಗೆ ಅಂತ ಪ್ರಾಕ್ಟೀಸಿಗೆ ಅಂತ ಬಂದದ್ದು. ಮತ್ತು ಅಲ್ಲಿ ನನಗೆ ಅರೋಮಲ್ ಸರ್ ಕೋಚ್ ಕೊಡ್ತಿದ್ರು. ಹಾಗೆ ಒಮ್ಮೆ ನಾನು ಹೀಗೇ ಟ್ರೈನ್ ಮಾಡುವಾಗ ಅದು ಸಮ್ಮರ್ ಸಾಲ್ವ್ ಮಾಡಿದೆ. ಆಗ ಸರಲ್ಲಿ ನೋಡಿ ಹೇಳಿದರು ಅದು ನಿಮಗೆ ವರ್ಲ್ಡ್ ರೆಕಾರ್ಡ್ ಮಾಡ್ಬೋದಂತ. ಆ ಟೈಮಿಂದ ನಾನು 4 o'clock ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಬರ್ತಿದ್ದೆ. ಮತ್ತು ಫಸ್ಟ್ ನಾನು ಮಾಡಿದ್ದು 7 ತನಕ, ಮತ್ತು ಲಾಸ್ಟ್ ಒಮ್ಮೆ ಒಂದು ಹೈ ಮಾಡಿದ್ದು 23 ತನಕ. ಮತ್ತು ಇವತ್ತು ನಾನು ಮಾಡಿದ್ದೇನೆ 26 ಸಮ್ಮರ್ ಸಾಲ್ಟ್.
ಅದು ಪ್ರೌಡ್ ಫೀಲಿಂಗ್ ಆಗ್ತಾ ಉಂಟು. ಟು ಗಿನ್ನಿಸ್ ರೆಕಾರ್ಡ್ ಇನ್ ನೆಕ್ಸ್ಟ್ ಟೈಮ್. ಎಷ್ಟು ಟೈಮ್? ಅವನು ಸಣ್ಣನಿಂದ ಸ್ವಿಮ್ಮಿಂಗಲ್ಲಿ ತುಂಬ ಇಂಟ್ರೆಸ್ಟೆಡ್. ಅವನು ಆ್ಯಕ್ಚುಲಿ ನಾವು ಎನಿಸಿರಲಿಲ್ಲ, ಸಣ್ಣ ಮಗು ಇರುವಾಗಲೇ ನೀರಿಗೆ ಅವನು ಎಂಟ್ರಿ ಕೊಟ್ಟಿದ್ದಾನೆ. ಸಣ್ಣ ಮಗು ಇರುವಾಗಲೇ ಆಲ್ಮೋಸ್ಟು 2 ಇಯರ್ಸಿಂದ ಅವನು, ನಾವು ಗೆಸ್ಸೇ ಮಾಡಲಿಲ್ಲ, ನೀರಿಗೆ ಕೊಂಡೋದಾಗಲೇ ಅವನು ಸ್ವಿಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಆ ಟೈಮಲ್ಲೇ. ಮತ್ತು ಈ ನಮ್ಮದು ರಜೆ ಟೈಮಲ್ಲಿ ಅವರಿಗೆ ಸ್ವಿಮ್ಮಿಂಗ್ ಕ್ಲಾಸಿಗೆ ಹಾಕಿದ್ದು ನಾವು. ಆ್ಯಕ್ಚುಲಿ ನಾವು ಥಿಂಕ್ ಮಾಡಲಿಲ್ಲ ಈ ಥರ ಅವನು ನೋಬೆಲ್ ರೆಕಾರ್ಡ್ ಮಾಡ್ತಾನೆ ಅಂತ ನಾವು ಥಿಂಕ್ ಮಾಡಲಿಲ್ಲ. ಆ್ಯಕ್ಚುಲಿ ಇನ್ನೋರ್ಲಿಗೆ ಹೋದರೆ ಅವರ ಸ್ವಿಮ್ಮಿಂಗ್ ಕೋಚು ಅವರಲ್ಲಿದ್ದ ಪ್ರತಿಭೆಯನ್ನು ಹುಡುಕಿ ಅವನಿಗೊಂದು ಸ್ವಲ್ಪ ಟ್ರೈನಿಂಗ್ ಕೊಟ್ಟು ಈ ಮಟ್ಟಕ್ಕೆ ತಂದಿದ್ದಾರೆ. ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಬೇಕು. ಆ್ಯಕ್ಚುಲಿ ನೋಬೆಲ್ ವಿಶ್ವ ದಾಖಲೆಯನ್ನು ದಾಖಲು ಮಾಡುವ ಸಂದರ್ಭ ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ನ ಜೆಎಂ ಅರುಣ್ ಪ್ರಭಾ, ಕ್ರೀಡಾ ಇಲಾಖೆಯ ಪ್ರವೀಣ್ ಡಿಸೋಜಾ, ಉಡ್ರಾ ಕನ್ಸ್ಟ್ರಕ್ಷನ್ ಮ್ಯಾನೇಜರ್ ಶಿತಿನ್, V1 ಆಕ್ವಾ ಸೆಂಟರ್ ಡೈರೆಕ್ಟರ್ ರೂಪಾ ಜಿ ಪ್ರಭು, ಪ್ರೆಸ್ಟೀಜ್ ಇಂಟರ್ನ್ಯಾಷನಲ್ ಶಾಲೆ, ಕಾರ್ಮೆಲ್ CBSE ಶಾಲೆಯ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಒಟ್ಟಾರೆಯಾಗಿ ಈತನ ಸಾಧನೆಗೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ.